ನಿಜ, ಒಬ್ಬ ವ್ಯಕ್ತಿಗೆ ಬೇರೆ ಬೇರೆ ಸ್ಥಾನಮಾನಗಳು ಬೇರೆ ಬೇರೆ ರೀತಿಯಿಂದ ಲಭ್ಯ ಆಗಲಿಕ್ಕೆ ಸಾಧ್ಯ ಇದೆ. ಆದರೆ ಹಲವಾರು ಸಂದರ್ಭಗಳಲ್ಲಿ ಅವಕಾಶಗಳು ಒಬ್ಬನಿಗೆ ಸಿಕ್ಕುವಂಥದ್ದು ಭಾರಿ ಅಪರೂಪದ ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರಾಯಶಃ 58ನೇ ವರ್ಷದ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆ ಜಯಂತ್ಯೋತ್ಸವ ಇರ್ಬೋದು, 68ರದ್ದು ಇರ್ಬೋದು, 78ರದ್ದು ಇರ್ಬೋದು. 3 ಬಾರಿ ಕೂಡ ಇದರ ಒಂದು ಕಾರ್ಯಕ್ರಮದಲ್ಲಿ ಮುಂಚೂಣಿಯಲ್ಲಿ ನಿಂತು ಕೆಲಸ ಮಾಡಲಿಕ್ಕೆ ಅವಕಾಶ ಪಡ್ಕೊಂಡಂಥ ಏಕೈಕ ಆ ಮಠದ ಭಕ್ತ ಅಂತ ಹೇಳಿದರೆ ಅದು ಸದಾನಂದ ಗೌಡ್ರ ಅಂತ ನಾನು ಭಾವಿಸ್ತಾ ಇದ್ದೇನೆ. 58ರಲ್ಲಿ ಅದ್ಭುತವಾದಂಥ ಕಾರ್ಯಕ್ರಮ ಆಗಿತ್ತು, ನೀವು ನೋಡಿದಿರಿ. 58ರಲ್ಲಿ ಆದಂಥ ಕಾರ್ಯಕ್ರಮ, ಆಗ ಸನ್ಮಾನ್ಯ SM ಕೃಷ್ಣ ಮುಖ್ಯಮಂತ್ರಿ ಆಗಿದ್ದರು. ಮುಂಬೈಯ ಒಂದು ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಬೇಕಾಗಿತ್ತು. ಮಂಗಳೂರಿನಲ್ಲಿ ನಿಮ್ಮೆಲ್ಲರ ಸಹಕಾರದಿಂದ ಸೇರಿದಂಥ ಜನಸ್ತೋಮವನ್ನು ನೋಡಿ ವಿಶೇಷ ವಿಮಾನ ಮಾಡಿ ಮಂಗಳೂರಿನ ಕಾರ್ಯಕ್ರಮಕ್ಕೆ SM ಕೃಷ್ಣರು ಬಂದದ್ದು ಅದು ನಮ್ಮ ಇತಿಹಾಸದಲ್ಲಿ ಬರೆದಿಡಬೇಕಾದಂಥ ಒಂದು ಸಂಗತಿ ಅಂತ ನಾನು ಭಾವಿಸ್ತಾ ಇದ್ದೇನೆ. ಈ ಬಾರಿ ಕೂಡ ನೀವು ನೋಡಿದ್ರಿ, ನಾನು ಎಲ್ಲ ಮಾಜಿ ಮುಖ್ಯಮಂತ್ರಿಗಳ ಜೊತೆ ಮಾತಾಡಿದ್ದೀನಿ, ಈ ಕಾರ್ಯಕ್ರಮಕ್ಕೆ ಬರಬೇಕು, ನಮ್ಮ ಸಮುದಾಯದ ಎಲ್ಲ ಮಂತ್ರಿಗಳ ಜೊತೆ ನಾವು ಕಾರ್ಯಕ್ರಮಕ್ಕೆ ಬರಬೇಕು ಅಂತ ಹೇಳುವಂಥ ಆ ಬೇಡಿಕೆಯನ್ನು ಕೂಡ ಎಲ್ಲರ ಜೊತೆ ಮಾತಾಡಿದ್ದೀನಿ. ಸನ್ಮಾನ್ಯ SM ಕೃಷ್ಣರಿಗೆ ಫೋನ್ ಮುಖಾಂತರ ಮಾತಾಡಿದ್ದೆ, ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ ಫೋನ್ ಮುಖಾಂತರ ಮಾತಾಡಿದ್ದೆ, ಸನ್ಮಾನ್ಯ DK ಶಿವಕುಮಾರ್ಗೆ ಫೋನ್ ಮುಖಾಂತರ ಮಾತಾಡಿದ್ದೆ. ಈ ರೀತಿ ಎಲ್ಲರಲ್ಲಿ ಮಾತಾಡಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೆ. ಈ ಒಂದು ಹಿನ್ನೆಲೆಯಲ್ಲಿ ಡಾಕ್ಟರ್ ಅಶ್ವಥ್ ನಾರಾಯಣರು ಈ ಕಡೆ ನೇರವಾಗಿ ಬರಬೇಕು ಮೇಲೆ. ಡಾಕ್ಟರ್ ಅಶ್ವಥ್ ನಾರಾಯಣರು ಈ ಕಾರ್ಯಕ್ರಮಕ್ಕೆ ತನ್ನೆಲ್ಲ ತನು ಮನು ಧನದಿಂದ ಸಹಕಾರ ಮಾಡಿದಂಥ ಒಬ್ಬ ಅದ್ಭುತ ಮಂತ್ರಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ಬೆಂಗಳೂರಿನ ಇತಿಹಾಸದಲ್ಲಿ ಒಬ್ಬ ಅದ್ಭುತವಾದಂಥ ಆಡಳಿತ ಸೂತ್ರವನ್ನು ಇಡೀ ಸಮಾಜಕ್ಕೆ ಕೊಟ್ಟಂತ ಸನ್ಮಾನ್ಯ ಕೆಂಪೇಗೌಡರ ಆ ಪ್ರತಿಮೆಯನ್ನ 108 ಅಡಿ ಎತ್ತರದ ಪ್ರತಿಮೆಯನ್ನ ದೇಶ ವಿದೇಶದಿಂದ ಬರುವಂತ ಎಲ್ಲರೂ ನೋಡುವಂತ ಆ ಜಾಗ ಬೆಂಗಳೂರಿನ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಸ್ಥಾಪನೆ ಮಾಡಿದಂಥ ಕೀರ್ತಿ ಸನ್ಮಾನ್ಯ ಅಶ್ವಥ್ ನಾರಾಯಣರಿಗೆ ಸಲ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅಶ್ವಥ್ ನಾರಾಯಣರೇ, ನಿಮ್ಮ ಆ ಇತಿಹಾಸದಲ್ಲಿ ನೀವು ಬರೆದಂಥ ಕೆಲಸ, ಕೆಂಪೇಗೌಡನ ಪ್ರತಿಮೆಯ ಸ್ಥಾಪನೆ, ಅದು ಇಡೀ ಸಮಾಜಕ್ಕೆ ಒಂದು ಅದ್ಭುತವಾದಂಥ ಘನತೆ ಗೌರವವನ್ನು ಕೊಟ್ಟಿದೆ. ನಿಮಗೆ ಇಡೀ ಸಮಾಜದ ಪರವಾಗಿ ನಾನು ಹೃತ್ಪೂರ್ವಕ ಅಭಿನಂದನೆ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಈ ಒಂದು ಉತ್ಸವದ ಬಗ್ಗೆ ನಾನು ಮಾತಾಡ್ತಾ ಇದ್ದೆ. 3 ಬಾರಿ ಕೂಡ ಈ ಉತ್ಸವದ ಆಚರಣೆಯ ಸಂದರ್ಭದಲ್ಲಿ ಅವಕಾಶಗಳು ನನಗೆ ಲಭ್ಯ ಆಯಿತು ಅಂತ ನಾನು ಹೇಳಿದೆ. ಆದರೆ ನನಗೆ ಅನಿಸ್ತಾ ಇರುವಂಥದ್ದು, ಪುತ್ತೂರಿನಂಥ ಜಾಗದಲ್ಲಿ ಇದನ್ನು ಮಾಡುವುದಷ್ಟು ಸುಲಭದ ಕೆಲಸ ಅಲ್ಲ. ನಿಜ, ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿರುವಂಥ ಒಂದು ಸಮುದಾಯ ಅಂತ ಹೇಳಿದರೆ ಅದು ಒಕ್ಕಲಿಗ ಸಮುದಾಯ ಅಂತ ಹೇಳಿ ನಾವೆಲ್ಲರೂ ತಿಳ್ಕೊಳ್ಬೇಕಾದಂಥ ಅವಶ್ಯಕತೆ ಇದೆ. ವಿ ಆರ್ ನಂಬರ್ 1 ಇನ್ ದಕ್ಷಿಣ ಕನ್ನಡ. ಸುಳ್ಯ, ಪುತ್ತೂರು, ಬೆಳ್ತಂಗಡೆ, ವಿಟ್ಲ, ಕಬಕ, ಕಡಬ ಈ ಭಾಗದಲ್ಲಿ ಅದ್ಭುತವಾದಂಥ ಜನಸಂಖ್ಯೆಯಿಂದ ಹೊತ್ತಿದಂಥ ನಮ್ಮ ಸಮುದಾಯ. ಕಾಲ ಹೊಂದಿತ್ತು. ಪರಂ ಪೂಜ್ಯ ಬಾಲಗಂಗಾಧರನಾಥ ಸ್ವಾಮೀಜಿಯವರು 70ರ ದಶಕದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರವಾಸ ಮಾಡಿದರು. ಬೇರೆ ಬೇರೆ ಭಾಗಗಳಲ್ಲಿ ಅಧ್ಯಯನಗಳನ್ನು ಮಾಡಿಕೊಂಡ್ರು. ಈ ಭಾಗದಲ್ಲಿರುವಂಥ ಒಕ್ಕಲಿಗ ಸಮಾಜ, ಕೃಷಿ ಮಾಡ್ತಾ ಇರುವಂಥ ಗೌಡ ಸಮಾಜ, ಇವರಲ್ಲಿರುವಂಥ ಕುಂದು ಕೊರತೆಗಳ ಬಗ್ಗೆ ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದರು. ಅದರ ನಂತರ ಅವರು ಕೊಟ್ಟಂಥ ಸಂದೇಶ ಈ ಸಮಾಜವನ್ನು ಅತ್ಯಂತ ಯಶಸ್ವಿ ಮೆಟ್ಟಲಿಗೆ ಏರಿಸುವಂಥ ಕೆಲಸ ಕಾರ್ಯಗಳನ್ನು ಮಾಡಿದೆ. ಪ್ರಾಯಶಃ ಬಾಲಗಂಗಾಧರನಾಥ ಸ್ವಾಮೀಜಿಯವರ ಸ್ಪರ್ಶ 70ರ ದಶಕಗಳಲ್ಲಿ ಈ ಭಾಗದಲ್ಲಿ ಆದ್ದು. ಈ ಭಾಗದಲ್ಲಿರುವಂಥ ನಾವೆಲ್ಲ ಇವತ್ತು ಹೆಮ್ಮೆಯಿಂದ ನಾನು ಗೌಡ ಅಂತ ಹೇಳಿಕೊಳ್ಳಿಕ್ಕೆ ಸಾಧ್ಯ ಆಗುವಂಥ ಒಂದು ದಾರಿಯನ್ನು ಹಾಕಿಕೊಟ್ಟಿದೆ. ಅದು ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆ ಒಂದು ಪ್ರವಾಸದಿಂದ ಅಂತ ತಿಳ್ಕೊಂಡಿದ್ದೇನೆ. ಇತ್ತೀಚಿನ ದಿನಗಳಲ್ಲಿ ನೀವು ನೋಡಿದಿರಿ, ನಿರ್ಮಲಾನಂದ ಸ್ವಾಮೀಜಿಯವರು ಕಳೆದ ಬಾರಿ ಪುತ್ತೂರಿನ ಎಲ್ಲ ಭಾಗಗಳಿಗೆ ಭೇಟಿ ಕೊಟ್ಟಿದ್ದಾರೆ. ನನ್ನ ಸಮುದಾಯದ ಅವರ ವಿಚಾರಗಳನ್ನು ತಿಳ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿದ್ದಾರೆ. ಆ ವಿಚಾರಕ್ಕೆ ಒತ್ತು ಕೊಡುವಂಥ ದೃಷ್ಟಿಯಿಂದಲೇ ಈ ಭಾಗದಲ್ಲಿ ಕೂಡ ಇನ್ನಷ್ಟು ವಿದ್ಯಾಸಂಸ್ಥೆಗಳನ್ನು ಬೆಳೆಸಬೇಕು ಅಂತ ಹೇಳುವಂಥ ಪ್ರಯತ್ನ. ನಿಮಗೆ ಗೊತ್ತಿರಬಹುದು, ನಮ್ಮ ನಿರ್ಮಲಾನಂದ ಸ್ವಾಮೀಜಿಯವರು
ಈ ಒಂದು ಸ್ಥಾನಕ್ಕೆ ಬಂದ ಮೇಲೆ ಕೇವಲ 10 ವರ್ಷದ ಅವಧಿಯಲ್ಲಿ 70 ಹೊಸ ಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದಂಥ ಒಂದು ಕೀರ್ತಿ ನಮ್ಮ ಮಹಾಸ್ವಾಮಿ ಅವರಿಗೆ ಸಲ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇವತ್ತವರನ್ನ ನಾವು ತೂಕ ಅಳತೆ ಮಾಡುವುದಲ್ಲ ಗುರುಗಳೇ, ಇವತ್ತು ನಿಮ್ಮನ್ನ ಅಳತೆ ಮಾಡುವುದಲ್ಲ. ಇವತ್ತು ಬೆಳ್ಳಿಯ ಆ ತುಲಾಭಾರ ನಿಮಗೆ ಯಾಕೆ ಮಾಡ್ತೇವೆ ಅಂತ ಹೇಳಿದ್ರೆ, ನಮ್ಮನ್ನೆಲ್ಲ ನಾವು ಅಳೆದುಕೊಳ್ಬೇಕಾದಂಥ ಒಂದು ದಾರಿಯಲ್ಲಿ ಹೋಗ್ಲಿಕ್ಕೆ ನಿಮ್ಮ ಅಳತೆ ನಮಗೆ ಸಂದೇಶ ಕೊಡ್ತದೆ ಅಂತ ಭಾವಿಸಿ ನಾವು ಆ ತುಲಾಭಾರವನ್ನು ಮಾಡಬೇಕು ಅಂತ ಹೇಳುವಂಥ ನಿಶ್ಚಯಗಳನ್ನು ಮಾಡಿದ್ದೇವೆ. ಇಂಥ ಮಠ ನಾನು ಬಾರಿ ಹೇಳ್ತೀನಿ, ಪ್ರಾಯಶಃ ಹತ್ರ 480 ವಿದ್ಯಾಸಂಸ್ಥೆಗಳಿದ್ದಾವೆ. ಕಣ್ಣಿಲ್ಲದವರಿಗೆ ಕಣ್ಣು ಕೊಟ್ಟವರು ಆದಿಚುಂಚನಗಿರಿ ಮಹಾಸಂಸ್ಥಾನ ಸ್ವಾಮಿಗಳು, ಕಿವಿ ಇಲ್ಲದವರಿಗೆ ಆ ಕಿವುಡರಿಗೆ ಎಲ್ಲವನ್ನ ಕೇಳಿಸುವಂತೆ ಮಾಡಿದವರು ಅವರು, ಕಣ್ಣಿಲ್ಲದವರಿಗೆ ದೃಷ್ಟಿ ಕೊಟ್ಟವರು, ಕುರುಡರ ಅಂಧರ ಅವರ ಭಾಗಕ್ಕೆ ದೇವರಾಗಿ ಪರಿವರ್ತನೆ ಆದಂಥದ್ದು ಬಾಲಗಂಗಾಧರ ಸ್ವಾಮೀಜಿಯವರು. ಇಂಥ ಸಂದೇಶ ಕೊಟ್ಟವರ ಜಯಂತ್ಯೋತ್ಸವ ಆಚರಣೆ ಮಾಡೋದೇ ನಮಗೆ ಪುಣ್ಯ ಅಂತ ನಾವೆಲ್ಲ ತಿಳ್ಕೊಳ್ಬೇಕು. ಆ ರೀತಿಯ ಒಂದು ವ್ಯವಸ್ಥೆ ಕೇವಲ ಅದು ಯಾವುದೇ ಒಂದು ಸಮುದಾಯಕ್ಕೆ ಅಲ್ಲ, ಇಡೀ ಸಮಾಜಕ್ಕೆ, ಇಡೀ ದೇಶಕ್ಕೆ. ಇವತ್ತು ಅಮೆರಿಕದಲ್ಲಿ ನಮ್ಮ ವಿದ್ಯಾಸಂಸ್ಥೆಗಳಿದ್ದಾವೆ, ದೆಹಲಿಯಲ್ಲಿ ನಮ್ಮ ವಿದ್ಯಾಸಂಸ್ಥೆಗಳಿದ್ದಾವೆ. ಈ ರೀತಿ ಒಂದು ಸಮಾಜಕ್ಕೆ ಒಂದು ಮಠ, ಒಂದು ಸಮುದಾಯದ ಮಠ ಇಡೀ ಸಮಾಜದ ಮಠವಾಗಿ ಹೇಗೆ ಪರಿವರ್ತನೆ ಆಗಲಿಕ್ಕೆ ಸಾಧ್ಯ ಅಂತ ಹೇಳುವುದಕ್ಕೆ ಆದಿಚುಂಚನಗಿರಿ ಮಹಾಸಂಸ್ಥಾನ ನಮ್ಮ ಮಠ, ಅದು ಮುಂಚೂಣಿಯಲ್ಲಿರುವಂಥ ಮಠ ಅಂತ ಹೇಳಿದರೆ ತಪ್ಪಾಗ್ಲಿಕ್ಕಿಲ್ಲ ಅಂತ ನಾನು ಭಾವಿಸ್ತಾ ಇದ್ದೇನೆ. ಅದಕ್ಕಾಗಿ ಜಯಂತ್ಯೋತ್ಸವ, ಅದಕ್ಕಾಗಿ ಇವತ್ತು ನಾವು 78ನೇ ಜಯಂತ್ಯೋತ್ಸವ ಆಚರಿಸ್ತಾ ಇರುವಂಥದ್ದು. ಆ ಸಂದೇಶಗಳು ಶಾಶ್ವತವಾಗಿ ಜನರ ಮನಸ್ಸಲ್ಲಿರಬೇಕು. ಆ ಸಮುದಾಯದಲ್ಲಿ ಹುಟ್ಟಿದ ನಾನು ಕೂಡ, ನನ್ನದು ಕೂಡ ಒಂದು ಕೊಡಬೇಕು. ಮಟ್ಟಂದೂರು ಸಂಜೀವರು, ಶೋಭಕ್ಕ, ನಾನು ನನ್ನ ಸಮಾಜಕ್ಕೆ, ನನ್ನ ಸಮುದಾಯಕ್ಕೆ ಹೇಗೆ ಗೌರವ ತರಬಹುದು ಹೇಳಿ? ನಾನು ಮಾಡುವಂಥ ಕೆಲಸ ಅದು ಎಲ್ಲರಿಂದ ಒಪ್ಪಿಕೊಳ್ಳಬಲ್ಲಂಥ ಕೆಲಸ ಆದರೆ, ಒಬ್ಬ ಜನಪ್ರತಿನಿಧಿಯಾಗಿ ಇತರರಿಗೆ ವಿಭಿನ್ನವಾಗಿ ಕೆಲಸ ಮಾಡಿದರೆ, ನೋಡಿ ಒಕ್ಕಲಿಗ ಸಮಾಜದ ಹುಡುಗ ಅವನ ಅದ್ಭುತ ಕೆಲಸ ಮಾಡಿದ್ದಾನೆ ಅಂತ ಹೇಳುವಂಥದ್ದನ್ನು ಹೇಳ್ಬೋದು. ಅಶ್ವಥ್ ನಾರಾಯಣರ 108 ಅಡಿ ಎತ್ತರದ ಕೆಂಪೇಗೌಡರ ಪ್ರತಿಮೆಯ ಸ್ಥಾಪನೆಯಲ್ಲಿ ಅವರು ತಗೊಂಡಂಥ ಆ ಒಂದು ಕೆಲಸ ಪ್ರಾಯಶಃ ಇಡೀ ಗೌಡ ಸಮಾಜಕ್ಕೆ ನೀವು ಕೊಟ್ಟಂಥ ಕೊಡುಗೆ, ಅದು ನಮ್ಮೆಲ್ಲರ ಭಾವನೆ ಅಂತ ನಾನು ತಿಳ್ಕೊಳ್ತಾ ಇದ್ದೇನೆ. ಎಲ್ಲೋ ಒಂದಷ್ಟು ಜನರಲ್ಲಿ ಸಣ್ಣ ಕೀಳರಿಮೆ ಇದೆ. ನಾವು ಯಾವುದೇ ಸ್ಥಾನಕ್ಕೆ ಹೋದ ಮೇಲೆ ನಾನು ಎಲ್ಲಿಂದ ಬಂದೆ ಅಂತ ಹೇಳಲಿಕ್ಕೆ ಸ್ವಲ್ಪ 10 ಜನರಿದ್ರು ದಾಕ್ಷಿಣ್ಯ. ಈ ಕೀಳರಿಮೆ ಇರಬಾರ್ದು. ನಾನು ಪ್ರತಿ ಬಾರಿ ಹೇಳ್ತಾ ಇದ್ದೇನೆ, ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮವನ್ನು ಪ್ರಾರಂಭ ಮಾಡಿದವರು ಈ ಗೌಡ ಸಮಾಜದವರು. ಕೆದುಂಬಾಡಿ ರಾಮಯ್ಯ ಗೌಡರು ಇರ್ಬೋದು, ಗುಡ್ಡಮನೆ ಅಪ್ಪಯ್ಯ ಗೌಡರು ಇರ್ಬೋದು. 1837ರಲ್ಲಿ ಸ್ವಾತಂತ್ರ್ಯ ಸಂಗ್ರಾಮದ ರಣಕಾಲ ಎನ್ನುವುದಿದ್ರು. ನಾವೆಲ್ಲ ಓದ್ತಾ ಇರುವುದು 1857ರ ನಂತರದ್ದು. ನನಗೆ ಅವಕಾಶ ಸಿಕ್ತು, ನಾನು ಮುಖ್ಯಮಂತ್ರಿ ಆಗಿದ್ದೆ. ನಮ್ಮದೇ ಶಾಸಕ KG ಬೋಪಯ್ಯ ಕೊಡಗಿನ ಶಾಸಕರಾಗಿದ್ದರು, ಸ್ಪೀಕರ್ ಆಗಿದ್ದರು. ನಾವು ಪರಮಪೂಜ್ಯ ಸ್ವಾಮೀಜಿಯವರಲ್ಲಿ, ಹಿಂದಿನ ಸ್ವಾಮೀಜಿಯವರಲ್ಲಿ ಹೋಗಿ ಕೇಳಿದೆವು, ಈ ರೀತಿಯ ಒಂದು ಹೋರಾಟದ ಎಲ್ಲ ವಿಚಾರಗಳು ನಮಗೆ ಸಿಕ್ಕಿದೆ ಅಂತ ಹೇಳುವಂಥದ್ದು. ಬೇರೆ ಬೇರೆ ವ್ಯಕ್ತಿಗಳು ಅದರ ಬಗ್ಗೆ, ದೇವಿಪ್ರಸಾದ್, ಸಂಪಾಜಿ ದೇವಿಪ್ರಸಾದ್ ಇರ್ಬೋದು, ತಲಕಾಡು ರಂಗೇಗೌಡರು ಇರ್ಬೋದು, ಇವರೆಲ್ಲ ಹೇಳಿದ ನಂತರ ನಮ್ಮ ದೊಡ್ಡ ಸ್ವಾಮೀಜಿಯವರು, ಬಾಲಗಂಗಾಧರ ಸ್ವಾಮೀಜಿಯವರು ಹೇಳಿದರು, ಇಲ್ಲ ಸದಾನಂದ, ಅಲ್ಲಿ ಒಂದು ಪುತ್ಥಳಿಯನ್ನು ಸ್ಥಾಪನೆ ಮಾಡಬೇಕು ಅಂತ ಹೇಳುವಂಥ ಆದೇಶವನ್ನು ಕೊಟ್ಟು ಇವತ್ತು ಇಡೀ ದೇಶಕ್ಕೆ ಸ್ವಾತಂತ್ರ್ಯ ಸಂಗ್ರಾಮದ ಪ್ರಥಮ ವೀರ ಸೇನಾನಿ, ಕೊಡಗಿನ ಆ ನಮ್ಮ ಏನು ಕೋಟೆಯ ಮಧ್ಯದಲ್ಲಿ ನೇಣುಗಂಬಕ್ಕೆ ಏರಿದಂಥ ಆ ವೀರ ಸಾಹಸಿ, ಅದು ಗುಡ್ಡಮನೆ ಅಪ್ಪಯ್ಯ ಗೌಡರು ಅಂತ ಹೇಳಿ ತೋರಿಸಿಕೊಡ್ಲಿಕ್ಕೆ ಆ ಸ್ವಾಮಿಗಳ ಅಂದಿನ ಸಂದೇಶವೇ ಆಯಿತು. ಇವತ್ತು ಕೆದಿಮಾಡಿ ರಾಮಯ್ಯಗೌಡರ ಪುತ್ಥಳಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಂಗಳೂರಿನಲ್ಲಿ ಆಗಿದೆ. ಎಂಥ ಅದ್ಭುತವಾದಂಥ ಕೆಲಸ ಆದ. ಪ್ರಾಯಶಃ ಸ್ವಾಮೀಜಿಯವರ ಮಾರ್ಗದರ್ಶನ, ನಿರ್ಮಲಾನಂದ ಸ್ವಾಮೀಜಿಯವರ ಮಾರ್ಗದರ್ಶನ, ಅವರು ಅದಕ್ಕೆ ಬೇಕಾಗಿ ನಮ್ಮ ರಾಜ್ಯದ ಎಲ್ಲ ಪ್ರಮುಖರ ಜೊತೆ ಮಾತಾಡಿದಂಥ ವಿಚಾರಗಳು, ಇದೆಲ್ಲವೂ ಕೂಡ ನಮಗೆ ಇವತ್ತು ಮಂಗಳೂರಿಗೆ ಯಾರೇ ಹೋಗಲಿ, ಒಬ್ಬ ರಾಮಯ್ಯ ಗೌಡ, ನಮ್ಮ ಸಮುದಾಯದ ಗೌಡ ಈ ದೇಶದ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಬಲಿದಾನ ಆಗಿದ್ದಾನೆ. ನಾವು ಯಾರ್ಯಾರದೋ ಮಾತಾಡ್ತೀವಿ, ನಮ್ದನ್ನು ಮಾತಾಡುವಂಥ ಧೈರ್ಯ, ಸ್ಥೈರ್ಯ ಇವತ್ತು ನಮಗೆ ಬಂದಿದೆ. ಆದ ಕಾರಣ ಇಡೀ ದೇಶದ ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಆಗಿದ್ರೆ ಅದು ನಮ್ಮ ಒಕ್ಕಲಿಗ ಸಮುದಾಯದವರಿಂದ ಅಂತ ಹೇಳುವಂಥದ್ದು ಗೌರವ ತರುವಂಥ ಸಂಗತಿ. ಇದನ್ನು ಹೇಳುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡಬೇಕು. ಎಷ್ಟೋ ಸಂದರ್ಭದಲ್ಲಿ ನಾವು ಬೇರೆಲ್ಲ ಬಗ್ಗೆ ಮಾತಾಡ್ತೀವಿ, ನಮ್ಮದರ ಬಗ್ಗೆ ನಮ್ಮ ಅತ್ಯಂತ ಸ್ಪಷ್ಟ ವಿಚಾರಗಳು. ಆದಿಚುಂಚನಗಿರಿ ಮಹಾಸಂಸ್ಥಾನ ಇವತ್ತು
ಆ ವಿದ್ಯಾಸಂಸ್ಥೆಗಳಲ್ಲಿ ಎಷ್ಟು ಜನ ಬಡ ಮಕ್ಕಳು ಜಾತಿ ಭೇದ ಬಿಟ್ಟು ಇವತ್ತು ಮಾಡುವಂಥ ಅಲ್ಲಿ ವಿದ್ಯಾಭ್ಯಾಸ ಮಾಡುವಂಥದ್ದು ನಾವು ನೋಡ್ತಾ ಇದ್ದೇವೆ. ಇವತ್ತು ನಮ್ಮೂರಿಗೆಂದು ಕೊಡುಗೆ ಕೊಟ್ಟಿದ್ದಾರೆ. 78ನೇ ಜಯಂತ್ಯೋತ್ಸವ 10ನೇ ವರ್ಷದ ಸಂಭ್ರಮದ ಆಚರಣೆಯ ಸಂದರ್ಭದಲ್ಲಿ ಇವತ್ತು ನಮಗೊಂದು ಕೊಡುಗೆ ಕೊಟ್ಟಿದ್ದಾರೆ. ಇವತ್ತು ಪೆರಿಯಡ್ಕದಲ್ಲಿ ಒಂದು CBSE ಶಾಲೆ ಸುಮಾರು 1 ಕೋಟಿ ವೆಚ್ಚದಲ್ಲಿ ಅದಕ್ಕೆ ಬೇಕಾದಂತಹ ಬಿಲ್ಡಿಂಗ್ ಅನ್ನ ಫೌಂಡೇಶನ್ ಹಾಕಿ ಈ ಸಮಾಜ ಈ ಭಾಗದವರಿಗೂ ಕೂಡ ವಿದ್ಯಾದಾನ ಮಾಡ್ತದೆ ಅಂತ ಹೇಳುವಂತ ತೋರಿಸಿಕೊಡುವಂತ ಕೆಲಸ ಕಾರ್ಯಗಳನ್ನ ಹಳ್ಳಿ ಪ್ರದೇಶದಲ್ಲಿ ಮಾಡಿದಂತ ಕೀರ್ತಿ ನಮ್ಮ ಆದಿಚುಂಚನಗಿರಿ ಮಹಾಸಂಸ್ಥಾನಕ್ಕಿದೆ ಬಂಧುಗಳೇ. ನಮ್ಮ ನವನಟ ನಾಯಕ ಜಗ್ಗೇಶ್ ಬಂದ್ರು. ನನಗೆ ಗೊತ್ತಿತ್ತು, ನಾನು ಮೊನ್ನೆ ಹೇಳಿದೆ ಸಂಜೀವ ಮಟ್ಟಂದೂರಲ್ಲಿ, ಯಾರಿಗೆ ಸಿಕ್ಕದ ಚಪ್ಪಾಳೆ ಜಗ್ಗೇಶ್ವರ್ ಬಂದ್ರೆ ಸಿಕ್ಕೇ ಸಿಗುತ್ತೆ ಅಂತೇಳಿ. ಗೊತ್ತಾಯ್ತಲ್ಲಣ್ಣ? ನಮ್ಮ ಸಮಾಜದ ಒಬ್ಬ ವ್ಯಕ್ತಿ, ಇವತ್ತು ರಾಜ್ಯಸಭಾ ಸದಸ್ಯ, ಎಲ್ಲ ಜನರನ್ನ ನಗಿಸಬಲ್ಲಂತ ಒಂದು ವ್ಯಕ್ತಿ. ಈ ರೀತಿ ನಾನು ಹೇಳಿದೆಲ್ಲ, ಸ್ವಾತಂತ್ರ್ಯ ಸಂಗ್ರಾಮ ಪ್ರಾರಂಭ ಮಾಡಿದ್ರು ಈ ಸಮುದಾಯದವರು. ಈ ದೇಶದಲ್ಲಿ ಎಲ್ಲರಿಗೂ ಅನ್ನ ದಾಸೋಹ, ಅಕ್ಷರ ದಾಸೋಹ, ಇವತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಆರೋಗ್ಯದಲ್ಲಿ ಅದ್ಭುತವಾದಂಥ ಕೆಲಸ ಮಾಡುವಂಥದ್ದು, ಇದೆಲ್ಲವೂ ನಮ್ಮ ಮಠ ಮಾಡುವಂಥದ್ದು ನಮ್ಮ ಹೆಮ್ಮೆ, ನಮ್ಮ ಸಮಾಜದ ನಮ್ಮ ಹೆಮ್ಮೆ ಅಂತ ನಾವು ತಿಳ್ಕೊಳ್ಬೇಕು. ನಾವಿವತ್ತು ಸಮಾನತೆಯ ಬಗ್ಗೆ ಮಾತಾಡ್ತೇವೆ, ವಿಶ್ವ ಮಾನವನ ಬಗ್ಗೆ ಮಾತಾಡ್ತೀವಿ, ನಾವು ಯಾವುದೋ ಒಂದು ಸಂಗತಿಗಳ ಬಗ್ಗೆ ಮಾತಾಡ್ತೀವಿ. ಈ ವಿಶ್ವ ಮಾನವ ಸಂದೇಶವನ್ನ ಇಡೀ ಜಗತ್ತಿಗೆ ಕೊಟ್ಟದ್ದು ನಮ್ಮ ಸಮುದಾಯದ ರಾಷ್ಟ್ರಕವಿ ಕುವೆಂಪು ಅಂತ ಹೇಳುವಂಥದ್ದು ನಮ್ಮೆಲ್ಲರ ಹೆಮ್ಮೆ ಅಂತ ನಾವು ತಿಳ್ಕೊಳ್ಬೇಕು. ಇವತ್ತು ನಾನು ಅಶ್ವಥ್ ನಾರಾಯಣ, ಶೋಭಕ್ಕ, ಮಠಂದೂರು ಸಂಜೀವರು, ಜಗ್ಗೇಶ್ವರು ಎಲ್ಲ ಹೇಳ್ಬೋದು, ಇವತ್ತು ಸ್ಮಾರ್ಟ್ ಸಿಟಿ ಕೊಟ್ಟಿದ್ದೀವಿ, ನಿಮಗೆ ಸ್ಮಾರ್ಟ್ ಸಿಟಿ ಕೊಟ್ಟಿದ್ದೀವಿ, ಮಂಗಳೂರಿಗೆ ಕೊಟ್ಟಿದ್ದೀವಿ, ಉಡುಪಿ ಕೊಟ್ಟಿದ್ದೀವಿ, ಬೆಂಗಳೂರಿಗೆ ಕೊಟ್ಟಿದ್ದೀವಿ, ಹೈದರಾಬಾದಿಗೆ ಕೊಟ್ಟಿದ್ದೀವಿ ಅಂತ ಹೇಳಿ. ಈ ಸ್ಮಾರ್ಟ್ ಸಿಟಿಯ ಪರಿಕಲ್ಪನೆ ಕೊಟ್ಟಿರುವಂಥದ್ದು 500 ವರ್ಷಗಳ ಹಿಂದಿನ ಆ ನಾಡಪ್ರಭು ಕೆಂಪೇಗೌಡ. ಯಾವ ಸಿಟಿಗೆ ಏನು ಉದ್ಯಾನವನ ಬೇಕು, ಏನು ಕೆರೆಗಳು ಬೇಕು, ಏನು ರಸ್ತೆಗಳು ಬೇಕು, ಯಾರಿಗೆ ಕೈಗೆ ಆ ಉದ್ಯೋಗಕ್ಕೆ ಬೇಕಾದಂಥ ಬೇರೆ ಬೇರೆ ಬಳೆಪೇಟೆ ಇರ್ಬೋದು, ಮತ್ತೊಂದು ಪೇಟೆ ಇರ್ಬೋದು, ಎಲ್ಲ ಪೇಟೆಗಳು ಆಯಾಯ ಕುಲ ಕಸುಬಿನವರಿಗೆ ಕೊಟ್ಟ ಆ ಒಂದು ಆಡಳಿತ ಸೂತ್ರವನ್ನ ಇಡೀ ದೇಶಕ್ಕೆ ಜಗತ್ತಿಗೆ ಕೊಟ್ಟಿದ್ರೆ ನಮ್ಮ ಸಮುದಾಯದವರು ಬಂಧುಗಳೇ, ನಮ್ಮ ಸಮುದಾಯದವರು ಆ ನಾಡಪ್ರಭು ಕೆಂಪೇಗೌಡ. ಇವತ್ತು ವಿಮಾನ ನಿಲ್ದಾಣದಲ್ಲಿ ಇಳಿದ ತಕ್ಷಣ ನಾಡಪ್ರಭು ಕೆಂಪೇಗೌಡನ ನೋಡುವಂಥದ್ದು ಎಲ್ಲರಿಗೂ ಒಂದು ಆಶ್ಚರ್ಯದ ಒಂದು ಭಾವನೆಯನ್ನು ಅವನಲ್ಲಿ ರೂಪೀಕರಣ ಮಾಡ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಪಾರ್ಟಿ ಯಾವುದೇ ಇರ್ಬೋದು, ಪಕ್ಷ ಯಾವುದೇ ಇರ್ಬೋದು, ನಮ್ಮ ಸಮುದಾಯದ ಒಬ್ಬ ವ್ಯಕ್ತಿ ಈ ದೇಶದ ಪ್ರಧಾನಮಂತ್ರಿ ಆಗಿದ್ದಾರೆ. ಸನ್ಮಾನ್ಯ ದೇವೇಗೌಡರು ಈ ದೇಶದ ಪ್ರಧಾನಮಂತ್ರಿ ಅದನ್ನು ಕೂಡ ನಾವು ಮರಿಬಾರ್ದು. ರಾಜಕೀಯ ಏನೇ ಇರ್ಬೋದು, ವ್ಯತ್ಯಾಸಗಳಿರ್ಬೋದು, ಆದರೆ ಸಮುದಾಯದ ಭಾವನೆಗಳು ಬಂದಾಗ ಇದನ್ನೆಲ್ಲವನ್ನ ನಾವು ತಿಳ್ಕೊಳ್ಳುವಂಥದ್ದು. ಆದ ಕಾರಣ ನಮ್ಮಲ್ಲಿ ಕೀಳರಿಮೆ ಅಗತ್ಯ ಇಲ್ಲ. ಎಲ್ಲದರಲ್ಲಿ ಮುಂಚೂಣಿಯಲ್ಲಿರುವಂಥ ಸಮುದಾಯ ನಮ್ಮದು. ದೇಶ ಕಟ್ಟುವ ಭಾವನೆ. ನನಗೆ ನಿನ್ನೆ ಏನೋ ನಾನು ಓದ್ತಾ ಇರುವಾಗ ಒಂದು ಸಣ್ಣ ಗುರುಗಳ ಒಂದು ಇದು ಸಿಕ್ತು. ಡಾಕ್ಟರ್ ಶಿವರುದ್ರಪ್ಪರ ಒಂದು ಸಣ್ಣ ಕವನ ಸಿಕ್ತು, ಒಂದು ಕೋಟ್. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ಅಂತ ಹೇಳಿದರೆ, ಕಾಲಘಟ್ಟ ಹೇಗೆ ಬದಲಾಗಿದೆ ಅಂತ ಹೇಳಿದರೆ, ಹತ್ತಿರವಿದ್ದರೂ ದೂರ ನಿಲ್ಲುವೆವು ನಮ್ಮ ಅಹಮ್ಮನ ಕೋಟೆಯಲ್ಲಿ. ಪ್ರತಿಯೊಬ್ಬ ವ್ಯಕ್ತಿಯಲ್ಲಿರುವ ಏನಾಗುತ್ತೆ, ಸ್ಥಾನಮಾನಗಳು ಏರಿದ ಕೂಡಲೇ ಯಾನು ಮಾಂತರಿಡ್ತಲು ಅಂತ ಮಿತ್ತಾಯಿ ಅಂತ ಹೇಳುವಂಥದ್ದು, ನಾ ಎಲ್ಲರಿಂದ ಸ್ವಲ್ಪ ಮೇಲೆ ಅವಳೆ ನಿಮಗೆಲ್ಲ ಗೊತ್ತುಟ ಅಂತ ಹೇಳುವಂಥದ್ದು. ಈ ರೀತಿ ಒಂದು ಭಾವನೆ ಬರ್ತದೆ. ಎಷ್ಟು ಕಷ್ಟವೋ ಹೊಂದಿಕೆ ಎಂಬ 4 ದಿನಗಳ ಈ ಬದುಕಿನಲ್ಲಿ ಅಂತ ಹೇಳಿದ್ದಾರೆ. ಹೊಂದಾಣಿಕೆ ಇಲ್ಲದಂಥ ಸಮಾಜ ಇವತ್ತು ರಚನೆ ಆಗ್ತಾ ಇರುವಂಥ ಕಾಲಘಟ್ಟದಲ್ಲಿ ಹೊಂದಾಣಿಕೆಯ ಸಮಾಜ ನಿರ್ಮಾಣ ಮಾಡುವಂಥ ಪ್ರಯತ್ನ, ಅದು ಆದಿಚುಂಚನಗಿರಿಯ ಮಹಾಸಂಸ್ಥಾನದ ಬಾಲಗಂಗಾಧರನಾಥ ಸ್ವಾಮೀಜಿಯವರು ಅದನ್ನು ಪ್ರಾರಂಭ ಮಾಡಿ ಅದರಿಂದ ಹೊಸ ವ್ಯವಸ್ಥೆಗಳನ್ನು ಕೊಡುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದಾರೆ. ಇವತ್ತಿನ ಡಾಕ್ಟರ್ ನಿರ್ಮಲಾನಂದರು ಇದನ್ನು ಮುಂದುವರಿಸಿಕೊಂಡು ಹೋಗುವಂಥ ಕೆಲಸ ಕಾರ್ಯಗಳನ್ನು ಮಾಡ್ತಾರೆ. ಸ್ವಾರ್ಥ, ಮತ್ಸರ, ಅಹಂಕಾರ ಇದೆಲ್ಲವೂ ಕೂಡ ಮಾನವೀಯ ಮೌಲ್ಯಗಳನ್ನು ಕುಸಿತಗೊಳಿಸ್ತವೆ. ಎಲ್ಲಿ ಮಾನವೀಯ ಮೌಲ್ಯಗಳ ಕೊರತೆ ಆಗುತ್ತಾ ಅಲ್ಲೆಲ್ಲ ಸಮಾಜದಲ್ಲಿ ವಿಭಜನೆಗಳಾಗ್ತವೆ, ಆಶೆಗಳು ಹೆಚ್ಚೆಚ್ಚಾಗ್ತವೆ. ಇವತ್ತಿನ ಕಾಲಘಟ್ಟ ನಿಮ್ಗೆ ಗೊತ್ತಿತ್ತು, ಒಂದು ಸಣ್ಣ ಗ್ರಾಮ ಪಂಚಾಯತ್ ಸದಸ್ಯ ಆದರೆ ನನಗೆ ಅಧ್ಯಕ್ಷ ಆಗಬೇಕು, ಒಬ್ಬ ತಾಲೂಕು ಪಂಚಾಯತ್ ಸದಸ್ಯ ಆದರೆ ಅಧ್ಯಕ್ಷ ಆಗಬೇಕು, ಒಬ್ಬ MLA ಆದರೆ ಮಂತ್ರಿ ಆಗಬೇಕು.
ಒಬ್ಬ ಮಂತ್ರಿ ಆದರೆ ಮುಖ್ಯಮಂತ್ರಿ ಆಗಬೇಕು, ಅಥವಾ ಯಾವುದೋ ಒಬ್ಬ ಮಂತ್ರಿ ಯಾವುದೋ ಒಂದು ಸಂದರ್ಭದಲ್ಲಿ ಅವನು ಬದಲಾವಣೆ ಮಾಡಿದರೆ ಅದರಿಂದ ನೊಂದುಕೊಳ್ಳುವಂಥ ವ್ಯಕ್ತಿತ್ವ ಇರುವಂಥ ಸಾಮಾಜಿಕ ವ್ಯವಸ್ಥೆ ಇದೆಯಲ್ಲ, ಇದರಿಂದ ಹೊರಗೆ ಬರಬೇಕಾದ್ರೆ ಆ ಬಾಲಗಂಗಾಧರನಾಥ ಅವರ ಆಶಯದ ಆ ವಿಚಾರಗಳ ತಳಹದಿಯಲ್ಲಿ ನಾವು ಮುಂದೆ ಹೋಗಿ. ನಾನು ಮುಖ್ಯಮಂತ್ರಿ ಆಗಿದ್ದೆ. ನಾನು ಬಾಲಗಂಗಾಧರನಾಥ ಸ್ವಾಮೀಜಿಯವರಲ್ಲಿ ಪ್ರಥಮವಾಗಿ ಮಠಕ್ಕೆ ಹೋಗಿ ಅವರ ಆಶೀರ್ವಾದ ಪಡ್ಕೊಂಡೆ. ಗುರುಗಳೇ, ನಾನು ಹೇಗೆ ನಡ್ಕೊಳ್ಬೇಕು? ನಾನು ಯಾವುದೇ ಮಂತ್ರಿ ಆಗದೆ ಮುಖ್ಯಮಂತ್ರಿ ಆದವ, ಅದು ಕೂಡ ರಾಜ್ಯದಲ್ಲಿರುವಂತಹ ಸಂದಿಗ್ಧ ಕಾಲಘಟ್ಟದಲ್ಲಿ ನಾನು ಹೇಗೆ ನಡ್ಕೊಳ್ಬೇಕು ಅಂತ ಹೇಳಿದೆ. ಸ್ವಾಮೀಜಿಯವರಲ್ಲಿ ಕೇಳಿದೆ. ಒಂದೇ ಒಂದು ಮಾತನ್ನು ಹೇಳಿದರೆ, ನಾವೆಲ್ಲ ಅದನ್ನು ಅಳವಡಿಸಿಕೊಂಡ್ರೆ ಇನ್ನೊಬ್ಬರ ಹೊಗಳಿಕೆಗಾಗಿ ಕಾಯಬೇಡ, ಇನ್ನೊಬ್ಬರ ಹೊಗಳಿಗೆ ಕಾಯಬೇಡ, ನಿನ್ನ ಅಂತಃಕರಣ ಸಾಕ್ಷಿಯಾದಂಥ ಕೆಲಸ ಕಾರ್ಯಗಳನ್ನು ಮಾಡು ಅಂತ ಹೇಳುವಂಥ ಅದ್ಭುತವಾದಂಥ ಮಾತನ್ನ ನನಗೆ ಕೊಟ್ಟಿದ್ರೆ ಅದು ಬಾಲಗಂಗಾಧರನಾಥ ಸ್ವಾಮೀಜಿಯವರು. ಕೇವಲ 1 ವರ್ಷದ ಮುಖ್ಯಮಂತ್ರಿ ಅವಧಿಯಲ್ಲಿ ಒಂದು ಕಳಂಕರಹಿತ ಆಡಳಿತ ಕೊಡಲಿಕ್ಕೆ, ಲಂಚ ಭ್ರಷ್ಟಾಚಾರದಿಂದ ಪಕ್ಷಪಾತಿ ನೀತಿಯಿಂದ ದೂರ ಇರಲಿಕ್ಕೆ ಕಾರಣ ಆಗಿ ಸಕಾಲದಂಥ ಯೋಜನೆಯನ್ನು ಕೊಡಲಿಕ್ಕೆ ನನಗೆ ಶಕ್ತಿ ತುಂಬಿದ್ರೆ ಅದು ಪರಂ ಪೂಜ್ಯ ಬಾಲಗಂಗಾಧರನ ಮಹಾಸ್ವಾಮಿಯವರು ಅಂತ ಹೇಳಿ ನಾನು ಎಲ್ಲಿ ಬೇಕಾದ್ರೆ ಹೇಳಬಲ್ಲೆ. ಪುತ್ತೂರಿನ ಮಾಲಿಂಗೇಶ್ವರ ಇಲ್ಲೇ ಇದ್ದಾನೆ. ನಾನು ವಿಧಾನಸಭೆಯೊಳಗೆ ಪುತ್ತೂರಿನ ಮಾಲಿಂಗೇಶ್ವರನ ಹೆಸರಿನಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ದು. ಆ ಮಾಲಿಂಗೇಶ್ವರ ಶಕ್ತಿ ಕೊಟ್ಟ ಆ ಗುರು ನನಗೆ ಪ್ರೇರಣೆ ಕೊಟ್ಟರು. ಇದಕ್ಕಾಗಿ ನಾವು ಏನು ಮಾಡಬೇಕು? ಈ ರೀತಿಯ ಜಯಂತ್ಯೋತ್ಸವಗಳ ಆಚರಣೆ ಮುಖಾಂತರ ಅದನ್ನು ಮೆಲುಕು ಹಾಕುವಂಥ ಕೆಲಸ ಮಾಡಬೇಕು. ನಾನು ಆ ಸಮುದಾಯದ ಒಬ್ಬ ಹುಡುಗ, ಆ ಸಮುದಾಯದ ಒಬ್ಬ ವ್ಯಕ್ತಿಯಾಗಿ ನಾನು ಸಮಾಜಕ್ಕೆ ಇಂಥ ಕೆಲಸ ಕಾರ್ಯಗಳನ್ನು ಕೊಟ್ಟರೆ ನನ್ನ ಸಮುದಾಯಕ್ಕೆ ಗೌರವ ಬರ್ತದೆ, ಸಮಾಜ ಬೆಳೆಯುತ್ತದೆ, ದೇಶ ಬೆಳೆಯುತ್ತದೆ. ದೇಶ ಕಟ್ಟುವುದರಲ್ಲಿ ಗೌಡ ಸಮಾಜದ ಪಾಲು ಭಾರಿ ದೊಡ್ಡದಿದೆ. ಈಗಾಗಲೇ ಹೇಳಿದ್ರು ಮಠಂದೂರು ಸಂಜೀವರು, ಕೃಷಿಕ ದಿನದ 24 ಗಂಟೆ ದುಡಿತಾನೆ, ತನ್ನ ರಕ್ತವನ್ನು ಬೆವರನ್ನಾಗಿ ಪರಿವರ್ತನೆ ಮಾಡ್ತಾನೆ. ಎಷ್ಟೋ ಸಂದರ್ಭದಲ್ಲಿ ತಾನು ಬೆಳೆಸಿದ್ದು ಕೈಗೆ ಸಿಗದಂಥ ದಯನೀಯ ಪರಿಸ್ಥಿತಿ ಅವನಿಗೆ ಬರ್ತದೆ. ಆದರೂ ಅವನು ಮತ್ತೆ ಸುಮ್ಮನೆ ಕೂತ್ಕೊಳ್ಳಲ್ಲ. ನಮ್ಮ ಪದ್ಯವೇ ಇದೆ, ಕೋಟೆ ಉರುಳಿ ಕೋಟೆ ಬೀಳಲಿ ಏನೇ ಆಗಲಿ ಆ ಉತ್ತಿ ಬಿತ್ತುದನ್ನ ರೈತ ಬಿಡುವುದಿಲ್ಲ ಅಂತ ಹೇಳುವಂತ ಆ ಭಾವನಾತ್ಮಕ ಸಂಬಂಧವನ್ನ ಈ ಮಣ್ಣಿನ ಜೊತೆ ಹೊಂದಿದಂತ ಒಂದು ಸಮುದಾಯ ಯಾವುದಾದ್ರೂ ಇದ್ರೆ ಅದು ನಮ್ಮೆಲ್ಲರ ಹೆಮ್ಮೆಯ ಗೌಡ ಒಕ್ಕಲಿಗ ಸಮಾಜ ಅಂತ ಹೇಳಿ ನಾವು ಗೌರವದಿಂದ ಹೇಳುವಂತ ಕೆಲಸ ಕಾರ್ಯಗಳನ್ನು ಮಾಡಬೇಕು. ಅಶ್ವಥ್ ನಾರಾಯಣರಲ್ಲಿ ನಾನು ಮೊನ್ನೆ ಹೋಗಿದ್ದೆ. ಅಶ್ವಥ್ ನಾರಾಯಣರಲ್ಲಿ ಯಾವುದೋ ಕೆಲಸಕ್ಕೆ ಹೋಗಿದ್ದೆ. ಅಶ್ವಥ್ ನಾರಾಯಣರು ಎಷ್ಟು ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡ್ತಾರೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ನಾನು. ನಮ್ಮ ಸಮಾಜದ ಒಬ್ಬ ಜನನಾಯಕ ಆ ಭಾಗದಲ್ಲಿ ಅವರ ಕ್ಷೇತ್ರದಲ್ಲಿ ಯಾರೋ ಕೆಲಸ ಇಲ್ಲದಂಥ ಮನೆಯಲ್ಲಿರುವಂಥ ತಾಯಂದಿರಿಗೆ ಕಸೂತಿಯ ಕೆಲಸ ಕಲಿಸಿ ಅವರ ಕಸೂತಿಯಿಂದ ಅವರು ಮಾಡುವಂಥ ವಸ್ತುಗಳ ಸಂಗ್ರಹಣೆ ಮಾಡಿ ಅದಕ್ಕೆ ಮಾರುಕಟ್ಟೆ ಮಾಡಿ ಅವರ ಆರ್ಥಿಕ ಶಕ್ತಿಯನ್ನು ವೃದ್ಧಿ ಮಾಡಬೇಕು ಅಂತ ಹೇಳುವಂಥ ಈ ಮೈಕ್ರೋ ಮ್ಯಾನೇಜ್ಮೆಂಟ್ ಮಾಡುವಂಥ ಒಂದು ಆಡಳಿತ ಸೂತ್ರ ಸನ್ಮಾನ್ಯ ಡಾಕ್ಟರ್ ಅಶ್ವಥ್ ನಾರಾಯಣರಲ್ಲಿ ಇದೆ. ನಮ್ಮ ಸಮುದಾಯದ ಅಲ್ವಾ, ಹೆಮ್ಮೆ ಅಲ್ವಾ ನಮಗೆ? ಈ ರೀತಿಯ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಮಾಡಬೇಕು. ನಾನು ಸುದೀರ್ಘವಾಗಿ ಮಾತಾಡಲಿಕ್ಕೆ ಇಷ್ಟಪಡುವುದಿಲ್ಲ. ಮಾತಾಡಲಿಕ್ಕೆ ಭಾರಿ ಸಂಗತಿ ಇದೆ, ಇನ್ನೂ 1 ಗಂಟೆ 2 ಗಂಟೆ ಮಾತಾಡುವಂಥ ಸಂಗತಿಗಳಿದ್ದಾವೆ. ನಮ್ಮ ಸಂಘಟನೆ ಇತರ ಸಮುದಾಯದ ಜೊತೆ ಪೈಪೋಟಿಗೆಲ್ಲ, ನಮ್ಮ ಸಮುದಾಯದ ಸಂಘಟನೆ ಇತರ ಸಮಾಜ ಜೊತೆ ಸಂಘರ್ಷಕ್ಕೆಲ್ಲ. ನಮ್ಮ ಸಮುದಾಯದ ಸಂಘಟನೆ ಅವನಿಂತ ನಾನು ಮೇಲು ಅಂತ ಹೇಳುವಂಥ ರೀತಿಯಲ್ಲಿ ಯಾವುದೋ ಒಂದು ಶಾಬಾಸಿಗಿರಿ ಪಡ್ಕೊಳ್ಳಿಕ್ಕೆಲ್ಲ. ಈ ಸಮಾಜದಲ್ಲಿರುವಂಥ 100 ವಿಚಾರಗಳಿಗೆ ಗಮನ ಹರಿಸಲಿಕ್ಕೆ ನಮ್ಮ ಸಮುದಾಯವನ್ನ ನಾವು ತಯಾರು ಮಾಡಬೇಕು. ಕುರುಂಜಿ ವೆಂಕಟರಮಣಗೌಡರು ನಮ್ಮ ಸಮುದಾಯದವರು. ಪ್ರಾಯಶಃ ಸುಳ್ಯದಂಥ ಒಂದು ತಾಲೂಕಿನಲ್ಲಿ ಇಂಥ ಅದ್ಭುತ ವಿದ್ಯಾಸಂಸ್ಥೆ ನಿರ್ಮಾಣ ಮಾಡಲಿಕ್ಕೆ ಆ ಗೌಡರಿಂದ ಬಿಟ್ಟರೆ ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಹೇಳುವಂಥದ್ದನ್ನು ನಾವೆಲ್ಲರೂ ಒಪ್ಪಿಕೊಳ್ಬೇಕಾದಂಥ ಸಂಗತಿ ಅಲ್ವಾ? ಆದರೂ ಇದೆ ನಮ್ಮಲ್ಲಿ ಸ್ವಲ್ಪ ಕಬಡ್ಡಿ ಆಟ ಆಡೋದು, ಸ್ವಲ್ಪ ಏಡಿಗಳು ಜಾಸ್ತಿ ನಮ್ಮ ಜೊತೆ. ಒಂದರ ಕೈ ಮತ್ತೊಂದರ ಕಾಲೆಲ್ಲ ಇದರಿಂದ ಹೊರಗೆ ಬರಬೇಕು, ಕೀಳರಿಮೆಯನ್ನು ಬಿಡಬೇಕು. ನಮ್ಮ ಸ್ವಾಮೀಜಿಗಳು ಕೊಟ್ಟಂಥ ಮಾರ್ಗದರ್ಶನ, ಈಗಿನ ಸ್ವಾಮೀಜಿಗಳು ನಮಗೆ ಕೊಡುವಂಥ ಸಂದೇಶ, ಇದನ್ನು ಒಂದಷ್ಟು ಪಾಲನೆ ಮಾಡೋಣ. ಎಲ್ಲವನ್ನ ಪಾಲನೆ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ನಾನು ವಿವೇಕಾನಂದ ಆಗಲಿಕ್ಕೆ ಸಾಧ್ಯ ಇಲ್ಲ, ನಾನು ಸದಾನಂದನೇ ಆಗಬೇಕು.
ಆದರೆ ವಿವೇಕಾನಂದನ ವಿಚಾರಗಳನ್ನು ತಿಳ್ಕೊಂಡು ಅದನ್ನು ಅಳವಡಿಸಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿದರೆ ಅದು ಯಶಸ್ವಿ ಆಗ್ತದೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಸ್ವಾಮೀಜಿಯವರಲ್ಲಿ ನಾನು ಒಂದು ಬಾರಿ ಹೋಗಿದ್ದೆ, ದೊಡ್ಡ ಸ್ವಾಮೀಜಿಯವರಲ್ಲಿ. ಈ ಭಾಗದಲ್ಲಿ ಭಾರಿ ಜನ ಈ ಗೌಡ ಸಮಾಜದವರು ಅರೆಭಾಷೆ, ಇಲ್ಲಿ ಗುರುಗಳೇ ಅರೆಭಾಷೆ, ತುಳು ಮತ್ತು ಕನ್ನಡ ಮಾತಾಡುವಂಥ ಈ ಸಮಾಜದವರು ಇದ್ದಾರೆ. ಅರೆಭಾಷೆ ಕೊಡಗಿನ ಬಹುಭಾಗದಲ್ಲಿ ಅರೆಭಾಷೆಗೆ ತನ್ನದೇ ಆದಂಥ ಸಂಸ್ಕೃತಿ ಸಂಸ್ಕಾರಗಳಿದ್ದಾವೆ. 10 ಕುಟುಂಬ 18 ಗೋತ್ರ ಅಂತ ಹೇಳುವಂಥ ಆ ಒಂದು ಸಣ್ಣ ಇದರ ಅಡಿಯಲ್ಲಿ ಒಂದು ಮಗು ಹುಟ್ಟಿದ್ರಿಂದ ಹಿಡಿದು ಮಗು ಆ ವ್ಯಕ್ತಿ ಸಾಯುವವರೆಗೆ, ಅವನನ್ನು ನಾವು ಸ್ವರ್ಗಕ್ಕೆ ಕಳಿಸುವವರೆಗೆ ನೂರಾರು ವಿಧಿವಿಧಾನಗಳು ಯಾವ ಸಮುದಾಯದಲ್ಲಿಲ್ಲ ಗುರುಗಳೇ. ಅದು ಏನಾದರೂ ಇದ್ರೆ ಈ ಗೌಡ ಸಮಾಜದಲ್ಲಿ ಮಾತ್ರ ಅಂತ ಹೇಳುವಂತ ನಾನು ಹೇಳಬಲ್ಲೆ. ಇದನ್ನು ಉಳಿಸಬೇಕು, ಇದನ್ನು ಬೆಳೆಸಬೇಕು, ಇದನ್ನು ಮುಂದಿನ ಪೀಳಿಗೆ ಕೊಡಬೇಕು ಅಂತ ನಿಶ್ಚಯ ಮಾಡಿದೆವು. ಗುರುಗಳಲ್ಲಿ ಏನು ಮಾಡಬೇಕು ಅಂತ ಕೇಳಿದಾಗ ಅವರು ಹೇಳಿದರು, ಭಾಷೆ ಎಲ್ಲವನ್ನ ಉಳಿಸ್ತದೆ, ಭಾಷೆ ಎಲ್ಲವನ್ನು ಮಾತಾಡ್ತದೆ, ಭಾಷೆ ಎಲ್ಲವನ್ನು ಕೊಡ್ತದೆ. ಆದ ಕಾರಣ ಆ ಭಾಷೆಗೆ ಪ್ರಾಮುಖ್ಯ ಬರುವಂತೆ ಯಾವುದಾದ್ರು ಕೆಲಸ ಮಾಡು ಸದಾನಂದಗೌಡ ಅಂತ ಹೇಳಿದರು ನನಗೆ ಸ್ವಾಮೀಜಿಯವರು. ಅದಕ್ಕಾಗಿ ಅರೆಭಾಷೆ ಅಕಾಡೆಮಿ ಮಾಡಿದೆವು. ಅರೆಭಾಷೆ ಅಕಾಡೆಮಿ ಇವತ್ತು ಅರೆಭಾಷೆ ಅಕಾಡೆಮಿ ಕಳೆದ 3-4 ವರ್ಷದಲ್ಲಿ ಅದು ಮಾಡಿದಂಥ ಅದ್ಭುತ ಕೆಲಸ. ಅರೆಭಾಷೆಯಲ್ಲಿರುವಂಥ ಶಬ್ದ, ಅದರ ನಿಘಂಟು, ಅರೆಭಾಷೆ ಹೇಗೆ ಬಂತು ಅಂತ ಹೇಳುವಂಥದ್ರ ಬಗ್ಗೆ, ಅಮರ ಸುಳ್ಯದ ಆ ಒಂದು ಸ್ವಾತಂತ್ರ್ಯ ಹೋರಾಟದ ಸಂಗ್ರಾಮದ ಬಗ್ಗೆ ಅದ್ಭುತವಾದಂಥ ವಿಚಾರಗಳನ್ನು ಕೊಡುವಂಥದ್ದನ್ನು ಅರೆಭಾಷೆ ಅಕಾಡೆಮಿ ಇವತ್ತು ಮಾಡಿರುವಂಥದ್ದು ನಮ್ಮ ಸಮುದಾಯದ ಹೆಮ್ಮೆ. ಎಲ್ಲರೂ ನೀವು ಸ್ವಲ್ಪ ಓದಬೇಕು ಆ ಪುಸ್ತಕಗಳನ್ನು, ಎಲ್ಲರೂ ನೀವು ಓದಬೇಕು. ಸಣ್ಣ ಪುಟ್ಟ ವ್ಯಕ್ತಿಗಳು, ಅದು ಕೂಜುಕೋಡು ಕಟ್ಟಮನೆ ಇರ್ಬೋದು, ಬಲ್ನಾಡು ಕಟ್ಟಮನೆ ಇರ್ಬೋದು, ಈ ರೀತಿಯ ಕಟ್ಟಮನೆಗಳ ಆ ವಿಚಾರಧಾರೆಗಳು ಇವತ್ತು ಅದ್ಭುತ ಕೊಡುಗೆಗಳನ್ನು ಸಮಾಜಕ್ಕೆ ಕೊಟ್ಟದನ್ನು ನಾವು ಕಂಡಿದ್ದೇವೆ. ಇದನ್ನು ಬೆಳೆಸುವಂಥ ಕೆಲಸ ಕಾರ್ಯಗಳು ಈ ರೀತಿಯ ಸಮಾವೇಶಗಳ ಮುಖಾಂತರ, ಬಾಲಗಂಗಾಧರನಾಥ ಸ್ವಾಮೀಜಿಯವರ ಆ ಹೆಸರಿನಲ್ಲಿಡುವಂಥ ಜಯಂತ್ಯೋತ್ಸವದ ಮುಖಾಂತರ ಸಮಾಜಕ್ಕೆ ಕೊಡಬೇಕು ಅಂತ ಹೇಳುವಂಥ ಪರಿಕಲ್ಪನೆ, ಅದಕ್ಕಾಗಿ ಇದನ್ನು ನಡೆಸುವಂಥ ಕೆಲಸ ಕಾರ್ಯಗಳನ್ನು ನಾವು ಮಾಡ್ತಾ ಇದ್ದೇವೆ. ಇವತ್ತು ನಮ್ಮ ಮನಸ್ಸಲ್ಲಿ ಒಂದು ತೀರ್ಮಾನ ಮಾಡೋಣ. ಭಾರಿ ದೊಡ್ಡ ಸಂಖ್ಯೆಯಲ್ಲಿದೆ. ನಾನು ಸಂಜೀವಣ್ಣನಲ್ಲಿ ಬೆಳಿಗ್ಗೆ ಕೇಳಿದೆ, ಸಂಜೀವಣ್ಣ ಇಂಚ ಜನ ಸೇರ್ಪೇರ ಅಜ್ಜ ಅಂತ ತುಳುವಲ್ಲಿ ಕೇಳಿದೆ. ಅಷ್ಟಾಗ ಚಿದಾನಂದ ಬೈಲಾಡಿಗೆ ಫೋನ್ ಮಾಡಿದೆ, ಮೋಹನ್ ಗೌಡರಿಗೆ ಫೋನ್ ಮಾಡಿದೆ. ಇಬ್ಬರು ಅರೆಭಾಷೆಯಲ್ಲಿ ಮಾತಾಡಿದರು, ಒಬ್ಬರು ತುಳು ಭಾಷೆಯಲ್ಲಿ ಮಾತಾಡಿದರು. ಅದು 3 ಜನರದ್ದು ಕೂಡ ಉತ್ತರ ಒಂದೇ. ನೀವು ನೋಡಿ ಸರ್, ನೀವು ನೋಡಿ 12 ಗಂಟೆ ಆಗುವಾಗ ನಿಮ್ಮ ಚೇರ್ಗಳು ಸಾಕಾಗದೆ ಹೊರಗಡೆ ನಿಲ್ಲುವಂಥ ಸಂಖ್ಯೆ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಈ ಸಮುದಾಯದ ಒಗ್ಗಟ್ಟು ಅಂತ ಹೇಳುವಂಥದ್ದನ್ನು ಹೇಳಿದ್ರು ನನಗೆ. ನಿಜ, ನಾನು ನಿಮಗೆ ತಲೆ ತಂಗಿಸಿ ಇಲ್ಲಿಂದಲೇ ನಿಮ್ಮ ಪಾದಪುಂಟಿ ನಮಸ್ಕಾರ ಮಾಡ್ತೇನೆ. ಯಾಕೆ ಅಂತ ಹೇಳಿದರೆ, ನಿಮ್ಮಲ್ಲಿ ಕೂಡ ನಮ್ಮ ಸಮುದಾಯದ ಬಗ್ಗೆ ಇರುವಂಥ ಆ ಕಾಳಜಿ, ಆ ವಿಶ್ವಾಸ, ಆ ಭಾವನೆ, ಆ ಸಂಬಂಧ, ಇದೆಲ್ಲವೂ ಕೂಡ ನಮ್ಮನ್ನು ಮತ್ತೆ ಎತ್ತರಕ್ಕೆ ತಗೊಂಡೋಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಾಲಗಂಗಾಧರನಾಥ ಸ್ವಾಮೀಜಿಯವರು 70ರ ದಶಕಗಳ ದಕ್ಷಿಣಕ್ಕೆ ಕಾಲಿಟ್ಟ ಮೇಲೆ ಸುಳ್ಯ, ಪುತ್ತೂರು, ಬೆಳ್ತಂಗಡಿ, ಕಡಬ, ವಿಟ್ಲ ಎಲ್ಲ ಭಾಗದಲ್ಲಿರುವಂಥ ನಮ್ಮ ಸಮುದಾಯಕ್ಕೆ ಹೊಸ ಆ ಸಂದೇಶಗಳನ್ನು ಅವರು ಕೊಟ್ಟದ್ದುಂಟಲ್ಲ, ನಮಗೆಲ್ಲ ಶಕ್ತಿಯನ್ನು ಕೊಟ್ಟಿದೆ. ಇವತ್ತು ಅದಕ್ಕಾಗಿಯೇ ನಾವು ಹಳ್ಳಿಯಿಂದ ಡೆಲ್ಲಿವರೆಗೆ, ಶೋಭಕ್ಕ ನೋಡಿ ಚಾರ್ವಕದ ಆ ಮೂಲೆಯಿಂದ ಡೆಲ್ಲಿಯಲ್ಲಿ ಹೋಗಿ ಕೂತಿದ್ದಾರೆ. ನನ್ನನ್ನು ಕೂಡ ನೀವು ಮಂಡೆಕೋಲು ಕುಗ್ರಾಮ ಅಲ್ಲಿಂದ ಎಲ್ಲಿಗೋ ಕಳಿಸಿದ್ರಿ. ಆದ ಕಾರಣ ನೀವೆಲ್ಲ ಇಂಥ ಕಾರ್ಯಕ್ರಮದಲ್ಲಿ ಭಾಗಿಯಾದರೆ ನಿಮಗೂ ಕೂಡ ಆ ಭಾಗ್ಯ ಬರ್ಬೋದು. ಆದ ಕಾರಣ ಹೆಚ್ಚೆಚ್ಚು ಭಾಗಿಯಾಗುವಂಥ ಪ್ರಯತ್ನಗಳನ್ನು ನೀವು ಮಾಡಬೇಕು. ಸಮುದಾಯದ ಕೆಲಸ ಬಂದಾಗ ಆ ಸಮುದಾಯದ ಕೆಲಸದ ಜೊತೆ ಸಮಾಜ ಕಟ್ಟುವಂಥ ಕೆಲಸ ಭಾಗಿಯಾಗಬೇಕು. ಇವತ್ತಿನ ಈ ಕಾರ್ಯಕ್ರಮ ನಮಗೆಲ್ಲ ಪ್ರೇರಣೆ ಕೊಡುವಂಥ ಕಾರ್ಯಕ್ರಮ. ನನಗೆ ವಿಶ್ವಾಸ ಇದೆ, 2 ಬಾರಿ ನಾವು 58 ಮತ್ತು 68ರ ಕಾರ್ಯಕ್ರಮಗಳನ್ನು ಮಂಗಳೂರಿನಲ್ಲಿ ಮಾಡಿದೆವು. ಈ ಬಾರಿ ಗೌಡ್ರ ಸೆಂಟರ್ ಪ್ಲೇಸ್ ಪುತ್ತೂರು, ಒಂದು ಕಡೆ ಸುಳ್ಯ, ಒಂದು ಕಡೆ ಬೆಳ್ತಂಗಡಿ, ಇನ್ನೊಂದು ಕಡೆ ವಿಟ್ಲ, ಇನ್ನೊಂದು ಕಡೆ ಕಡಬ, ಈ 4 ದಿಕ್ಕಿನಲ್ಲಿರುವಂಥ ಈ ಪುತ್ತೂರಿನಲ್ಲಿ ಇವತ್ತು ಮಾಡಿದ್ದೇವೆ. ಸ್ವಾಮೀಜಿಗಳ ಪಾದಸ್ಪರ್ಶದಿಂದ ಪುತ್ತೂರು ಮತ್ತೆ ಜಿಲ್ಲೆಯಾಗಿ ಮಾರ್ಪಡಬೇಕು, ಅದು ಆಗುತ್ತೆ ನಿಮ್ಮ ಆ ಶಕ್ತಿಯಿಂದ ಅಂತ ಹೇಳುವಂಥ ವಿಶ್ವಾಸ ನನಗಿದೆ. 5 ತಾಲೂಕುಗಳನ್ನು ಒಳಗೊಂಡಂಥ ಒಂದು ಜಿಲ್ಲೆಯಾಗಿ ಪುತ್ತೂರು ಪರಿವರ್ತನೆ ಆಗಬೇಕು. ಆ ಪುತ್ತೂರು ಪರಿವರ್ತನೆ ಆದಾಗ ಬಾಲಗಂಗಾಧರನಾಥ ಸ್ವಾಮೀಜಿಯವರನ್ನ, ನಿರ್ಮಲಾನಂದ ಸ್ವಾಮೀಜಿಯವರನ್ನ, ನಮ್ಮ ಮಂಗಳೂರಿನ ಸ್ವಾಮೀಜಿಯವರನ್ನ ನಾವು ಜ್ಞಾಪಕ ಮಾಡಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡೋಣ. ಸಮಾಜಕ್ಕೆ ಹಿತ ಆದರೆ ಸಮುದಾಯಕ್ಕೆ ಹಿತ, ಸಮುದಾಯಕ್ಕೆ ಹಿತ ಆದರೆ ಮನೆ ಮನೆಗೆ ಹಿತ, ಮನೆ ಮನೆಗೆ ಹಿತ ಆದರೆ
ವ್ಯಕ್ತಿಗೆ ಹಿತ ಆಗುತ್ತೆ. ಈ ಕೆಲಸ ಕಾರ್ಯಗಳಲ್ಲಿ ನಮ್ಮ ಸಮುದಾಯ ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತದೆ ಅಂತ ಹೇಳುವಂಥ ಮಾತನ್ನು ಮಾತ್ರ ಈ ಸಂದರ್ಭದಲ್ಲಿ ಹೇಳಿ, ಭಾರಿ ದೊಡ್ಡ ಕಾರ್ಯಕ್ರಮ ಉದ್ಘಾಟನೆ ಮಾಡಲಿಕ್ಕೆ ಒಂದು ಅವಕಾಶ ಸಿಗ್ತಲ್ಲ, ಇದಕ್ಕೆ ಯೋಗ ಅಂತ ಹೇಳುವಂಥದ್ದು. ಅದು ಸಂಜೀವಣ್ಣ ಹೇಳಿದರು ಯೋಗದ ಬಗ್ಗೆ, ಶಿವಕುಮಾರರು ಹೇಳಿದರು ಯೋಗದ ಬಗ್ಗೆ, ಆದರೆ ಅವರಿಗಿಂತ ಎಲ್ರಿಗಿಂತ ಹೆಚ್ಚು ಯೋಗ ಸಿಕ್ಕಿದ್ದು ನನಗೆ ಮಾತ್ರ. ಎಲ್ರಿಗೂ ನಮಸ್ಕಾರ. ಜೈ ಹಿಂದ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.